ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 60 ವಾರ್ಡುಗಳಲ್ಲಿ ಮನೆ ಮನೆ ತ್ಯಾಜ್ಯ ಸಂಗ್ರಹಿಸುವ ವಾಹನಗಳಿಗೆ ಚಾಲನೆಯನ್ನ ಮೇಯರ್ ಜಯನಂದ ಅಂಚನ ತೆಂಗಿನಕಾಯಿ ಒಡೆಯುವ ಮೂಲಕ ಹಸ್ತಾಂತರ ಮಾಡಿದರು। ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ವಾಹನಗಳ ಕೀಲಿಕೈಯನ್ನ ಹಸ್ತಾಂತರ ಮಾಡಲಾಯಿತು। ಪಾಲಿಕೆ ಆಯುಕ್ತ ಆನಂದ್ ಮಾತನಾಡಿ 160 ಟಿಪ್ಪರ್ ಗಾಡಿ ಬರಬೇಕಾಗಿದ್ದು ಮೊದಲ ಹಂತದಲ್ಲಿ 74 ವಾಹನಗಳು ಬಂದಿವೆ। 4 ವಲಯಗಳಲ್ಲಿ ಹಂಚಿಕೆಯನ್ನ ಮಾಡಲಾಗುವುದು। ಇನ್ನೂ ಹಲವು ವಾಹನಗಳು ಸೆಪ್ಟೆಂಬರ್ 17ರ ಒಳಗೆ ಬರಲಿವೆ। ಬಳಿಕ ಸಂಪೂರ್ಣ ಕಸ ವಿಲೇವಾರಿ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆಯಲಿದೆ ಎಂದರು। ಟೆಂಡರ್ನಲ್ಲಿ ವಹಿಸಿದ ಗುತ್ತಿಗೆದಾರರು 1 ವರ್ಷಗಳ ಕಾಲ ನಿರ್ವಹಣೆ ಮಾಡಲಿದ್ದಾರೆ। ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಅಡಿಯಲ್ಲಿ ಈ ವಾಹನಗಳನ್ನು ಖರೀದಿ ಮಾಡಲಾಗಿದೆ। ಮುಂದಿನ ದಿನಗಳಲ್ಲಿ ಬಾಕಿ ಉಳಿದ ವಾಹನಗಳು ಬರಲಿವೆ ಎಂದು ಮೇಯರ್ ಜಯನಂದ ಅಂಚನ್ ಹೇಳಿದ್ದಾರೆ। ಸಚೇತಕ ಪ್ರೇಮಾನಂದ ಶೆಟ್ಟಿ ಮಾತನಾಡಿ ಆಂಟನಿ ವೇಸ್ಟ್ ಸಂಸ್ಥೆಯ ಅವಧಿ ಮುಗಿದಿದ್ದು ಸರ್ಕಾರ ಮಾರ್ಗಸೂಚಿಯಂತೆ ಸ್ವಚ್ಛತೆಯನ್ನ ಹೊರಗುತ್ತಿಗೆಯಿಂದ ಹೊರಬಂದು ನಾವೇ ಪೌರ ಕಾರ್ಮಿಕರ ನೇಮಕಾತಿ ಮಾಡಿ ನಗರ ಪಾಲಿಕೆಯಿಂದಲೇ ತ್ಯಾಜ್ಯ ಇನ್ನು ಮುಂದೆ ನಿರ್ವಹಣೆ ಆಗಲಿದೆ। ಮುಂದಿನ ದಿನಗಳಲ್ಲಿ ಹೊಸ ಗುತ್ತಿಗೆ ವ್ಯವಸ್ಥೆಯಲ್ಲಿ ನಿರ್ವಹಣೆ ಆಗಲಿದೆ। ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ನ ಅಡಿಯಲ್ಲಿ ವಾಹನ ಖರೀದಿಗೆ ಶೇಕಡ 70 ಹಾಗೂ ಉಳಿದ ಹಣ ಸ್ಥಳೀಯಾಡಳಿತ ನೀಡಲಿದೆ। ಒಟ್ಟಿನಲ್ಲಿ ತ್ಯಾಜ್ಯ ನಿರ್ವಹಣೆ ಪರಿಣಾಮಕಾರಿಯಾಗಲಿದೆ ಎಂದರು। ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಸದಸ್ಯರಾದ ಭಾಸ್ಕರ್ ಮೊಯ್ಲಿ, ಶಶಿಧರ ಹೆಗ್ಡೆ, ಸುಧೀರ್ ಶೆಟ್ಟಿ ಕಣ್ಣೂರು, ದಿವಾಕರ ಪಾಂಡೇಶ್ವರ, ಕಿರಣ್ ಕೋಡಿಕಲ್, ಎಸಿ ವಿನಯರಾಜ್ ಮೊದಲಾದವರು ಇದ್ದರು। ಕಣ್ಣೂರು ಕಾರ್ಪೊರೇಟರ್ ಚಂದ್ರಾವತಿ ವಿಶ್ವನಾಥ್ ವಾಹನ ಚಲಾಯಿಸುವ ಮೂಲಕ ಎಲ್ಲರ ಗಮನ ಸೆಳೆದರು। ಇವತ್ತು ನಮಗೆ ಸುಮಾರು 160 ಟಿಪ್ಪರ್ ಗಾಡಿಗಳು ಬರಬೇಕಾಗಿತ್ತು। ಈ ಟಿಪ್ಪರ್ ಗಾಡಿನಲ್ಲಿ ಇವಾಗ ನಮಗೆ ಮೊದಲನೇ ಹಂತದಲ್ಲಿ ಇವಾಗ ನಮಗೆ ಸುಮಾರು 74 ಗಾಡಿಗಳು ಬಂದಿದೆ। ಇವಾಗ ಈ ಹಂತದಲ್ಲಿ ಇವುಗಳನ್ನು ನಾವು ಎಲ್ಲ 4 ಝೋನ್ಗಳಲ್ಲಿ ನಾವು ಇವುಗಳನ್ನು ಹಂಚಿಕೆ ಮಾಡ್ತೇವೆ। ಸೊ ಈಗ ಇದಲ್ಲದೆ ನಮಗೆ ಮತ್ತೆ ಬೇರೆ ಬೇರೆ ವೆಹಿಕಲ್ಸ್ಗಳು ಸಹ ಬರುವಂಥದ್ದಿದೆ। ಈ ಸೆಪ್ಟೆಂಬರ್ 17ರೊಳಗೆ ನಮಗೆ ಎಲ್ಲ ವೆಹಿಕಲ್ಸ್ಗಳು ಬರುವಂಥದ್ದು ನಿರೀಕ್ಷೆ ಇದೆ। ಬಂದ ನಂತರ ಈಗ ನಮ್ಮ ಕಂಪ್ಲೀಟ್ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಎಲ್ಲ ನಮ್ಮ ಕಸ ವಿಲೇವಾರಿಗಳು ಸಹಿತ ನಮ್ಮ ವಾಹನಗಳಲ್ಲೇ ಆಗುವಂಥದ್ದು ಆಗ್ತದೆ। ಯಾವುದೇ ಹೊರಗಿನ ವಾಹನಗಳು ತಗೊಳ್ಳುವ ಇದು ಬರುವುದಿಲ್ಲ ಅನ್ನೋದು ನಮ್ಮ ಇದಾಗಿದೆ। ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡ್ಗಳ ಮನೆಗಳಿಂದ ತ್ಯಾಜ್ಯ ಸಂಗ್ರಹಣೆ ಮತ್ತು ಸಾಗಾಣಿಕೆ ಕೆಲಸಗಳಿಗಾಗಿ ಅಗತ್ಯವಿರುವ ವಾಹನ ಮತ್ತು ಯಂತ್ರೋಪಕರಣಗಳನ್ನು ಸ್ವಚ್ಛ ಭಾರತ್ ಮಿಷನ್ನ ಯೋಜನೆಯಡಿ ಖರೀದಿಸುವ ಸಂಬಂಧ ಸಿದ್ಧಪಡಿಸಲಾಗಿದೆ। ಅದರಲ್ಲಿ ಈಗ ನಮಗೆ ಹೈಡ್ರೋಲಿಕ್ ಜೀಪ್ ಟಿಪ್ಪರ್ 74 ಬಂದಿದೆ ಮತ್ತು ಇನ್ನು ಒಟ್ಟು 172ರಲ್ಲಿ ಬಾಕಿ ಉಳಿದ ಗಾಡಿಗಳು ಇನ್ನೂ ಕೂಡ ಬರಲಿಕ್ಕಿದೆ। ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ತರಿಸಿಕೊಡ್ತೇವೆ ಅಂತ ನಮ್ಮ ಈ ಮೂಲಕ ತಿಳಿಸಿದ್ದೇನೆ। ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಈಗಾಗಲೇ ನಮಗೆ ಗೊತ್ತಿದ್ದಾಗೆ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿರುವಂತಹ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಅವಧಿ ಮುಗಿದಿದ್ದು ಹೊಸ ಟೆಂಡರನ್ನು ನಾವು ಪ್ರಕ್ರಿಯೆ ಈಗಾಗಲೇ ಒಂದು ಹಂತಕ್ಕೆ ಬಂದಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ। ಆದರೆ ಸರ್ಕಾರದ ಒಂದು ಸೂಚನೆಯ ಮೇರೆಗೆ, ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ಇದು ತ್ಯಾಜ್ಯ ನಿರ್ವಹಣೆ ಇರ್ಬೋದು ಅಥವಾ ಸ್ವಚ್ಛತೆಯ ಕಾರ್ಯವನ್ನು ಹೊರಗುತ್ತಿಗೆಯಿಂದ ಹೊರಗೆ ಬಂದು ನೇರವಾಗಿ ನಗರ ಪಾಲಿಕೆಯಿಂದಲೇ ನಾವು ಪೌರಕಾರ್ಮಿಕರನ್ನು ನೇಮಕಾತಿಯನ್ನು ಮಾಡುವ ಮುಖೇನ ಅದನ್ನು ಮುಂದುವರಿಸಬೇಕೆನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾವು ತ್ಯಾಜ್ಯ ಸಂಗ್ರಹಣೆಗೆ ಸಂಬಂಧಿಸಿದಂತೆ ನಗರ ಪಾಲಿಕೆ ವತಿಯಿಂದಲೇ ಎಲ್ಲ ವಾಹನಗಳು, ಅದು ಆಟೋ ಟಿಪ್ಪರ್ ಇರ್ಬೋದು, ಲಾರಿ ಟಿಪ್ಪರ್ ಇರ್ಬೋದು ಅಥವಾ ಕಾಂಪ್ಯಾಕ್ಟರ್ಗಳನ್ನು ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಖರೀದಿ ಮಾಡುವ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ।